ಹಾಯ್ ಫ್ರೆಂಡ್ಸ್, ಅಪ್ಪು ಅಮ್ಮು ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬ್ರೆಡ್ ಹೇಗೆ ಖಾರ ಮಾಡಬೇಕು ಅಂತ ಹೇಳ್ಕೊಡ್ತೀವಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಇಲ್ಲಿ ನಾವು 4 ಬ್ರೆಡ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ಉದ್ದುದಕ್ಕೆ. ನಿಮ್ಗೆ ಯಾವ ಶೇಪ್ ಇಷ್ಟ ಆ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೋಬೋದು. ಫ್ರೆಂಡ್ಸ್, ನಾವು ದೋಸೆ ತವನಲ್ಲಿ ಈ ಥರ ಎಣ್ಣೆ ಹಾಕಿದ್ದೀವಿ. ಇದನ್ನು ಎಲ್ಲ ಕಡೆ ಸವರ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ನಾವು ಬ್ರೆಡ್ನೆಲ್ಲ ಇಟ್ಟಿದ್ದೀವಿ. ಈಗ ಇದೊಂದು ಈಸಿ ಸ್ನ್ಯಾಕು ಅನ್ಬೋದು. ನಾನು ಸಾಟರ್ಡೆಗೆ ಸ್ಕೂಲಿಗೆ ಹೋಗೋಬೇಕಾದ್ರೂ ಮಮ್ಮಿ ಇದೇ ಥರ ಮಾಡಿಕೊಡ್ತಿದ್ರು ನನಗೆ ಸ್ನ್ಯಾಕ್ಸ್. ನೋಡಿ ಫ್ರೆಂಡ್ಸ್, ಸ್ವಲ್ಪ ಬ್ರೌನ್ ಬರ್ತಿದ್ದಾವೆ, ಇನ್ನೂ ಸ್ವಲ್ಪ ಬೆನಿಬೇಕು. ಫ್ರೆಂಡ್ಸ್, ಈ ಥರ ಬ್ರೌನ್ ಕಲರ್ ಆಗಿ ಬಂದಿದ್ರೆ ಸಾಕು. ಈಗ ನಾವು ಸ್ಟವ್ ಆಫ್ ಮಾಡಿದ್ದೀವಿ. ಫ್ರೆಂಡ್ಸ್, ಈಗ ನಾವು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊತಿದ್ದೀವಿ ಈ ಥರ. ಫ್ರೆಂಡ್ಸ್, ಈಗ ಎಣ್ಣೆ ಹಾಕಬೇಕು 2 ಸ್ಪೂನ್. ಫ್ರೆಂಡ್ಸ್, ಈಗ ಜೀರಿಗೆ ಸಾಸಿವೆ ಹಾಕೋಣ. ಎಣ್ಣೆ ಕಾಯ್ದಿದೆ. ಫ್ರೆಂಡ್ಸ್, ಈಗ ಶೇಂಗಾ ಹಾಕೋಣ. ಕೆಂಪಿಗೆ ಹುರ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಕೆಂಪಗಾಗಿದ್ದಾವೆ. ಈಗ ಸ್ವಲ್ಪ ಕರಿಬೇವು ಹಾಕೋಣ. ಫ್ರೆಂಡ್ಸ್, ಈಗ ಫ್ಲೇಮನ್ನು ಆಫ್ ಮಾಡೋಣ. ಸ್ವಲ್ಪ ಅರಿಶಿಣ ಹಾಕಿದ್ದೀವಿ. ಖಾರ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾವು ಹುರಿದಿಟ್ಕೊಂಡಿರೋ ಬ್ರೆಡ್ನ ಹಾಕೋಣ. ಫ್ರೆಂಡ್ಸ್, ಈಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಉಪ್ಪು ಖಾರ ಬ್ರೆಡ್ಡಿಗೆ ಎಲ್ಲ ಕುಂದಿರಲಿ ಅಂತ. ಫ್ರೆಂಡ್ಸ್, ಇದನ್ನು ನಾವು ಏರಿರ್ಲಾರ್ದಲ್ಲಿ 2 ದಿನ ಸ್ಟೋರ್ ಮಾಡಿ ಇಟ್ಕೊಂಡ್ರೂ ನಡೆಯುತ್ತೆ. ಸ್ಟೀಲಿನ ಡಬ್ಬಿನಲ್ಲಿ ಇಟ್ಟರೆ ಏನಾಗಲ್ಲ, 1-2 ದಿನ ಬರುತ್ತೆ ಇದು. ಫ್ರೆಂಡ್ಸ್, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕುಂತಿದ್ದಾವೆ. ಫ್ರೆಂಡ್ಸ್, ಈಗ ನಾವು ಶೇವ ಹಾಕ್ತಿದ್ದೀವಿ ಮೇಲೆ. ಫ್ರೆಂಡ್ಸ್, ನೋಡಿ ಈಗ ರೆಡಿಯಾಗಿದೆ. ಈಗ ನಾವು ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ನಮ್ಮ ಎಲ್ಲ ವಿಡಿಯೋಕ್ಕೂ ಲೈಕ್ ಕೊಡಿ. ಥ್ಯಾಂಕ್ ಯು.